ಟಿಪ್ಪು ಸುಲ್ತಾನ್ ಜಯಂತಿ ಆಚರಣೆಯ ಬಗ್ಗೆ ಪ್ರತಿ ವರ್ಷ ಪರ ವಿರೋಧದ ವಾದಗಳು ಕೇಳಿ ಬರ್ತಾನೆ ಇವೆ. ಆತ ಮತ್ತಾಂಧ ದಾಳಿಕೋರ ಎಂದು ವಿರೋಧಿಸುವವರು ಒಂದೆಡೆಯಾದರೆ, ಟಿಪ್ಪು ಸುಲ್ತಾನ್ ವೀರ ಸ್ವಾತಂತ್ರ್ಯ ಹೋರಾಟಗಾರ ಎಂಬ ವಾದ ಮಂಡಿಸುವವರು ಇದ್ದಾರೆ. ಈ ಮಧ್ಯೆ ಟಿಪ್ಪುವಿನಿಂದ ದಾಳಿಗೊಳಗಾದ ಸಂದರ್ಭ ತಮ್ಮನ್ನ ರಕ್ಷಿಸಿದ 3 ಕುಟುಂಬಗಳಿಗೆ ಕ್ರೈಸ್ತ ಬಾಂಧವರು ಪ್ರತಿ ವರ್ಷ ಗೌರವ ಸಲ್ಲಿಸುವ ಸಂಪ್ರದಾಯ ಕಿನ್ನಿಕೋಳಿ ಸಮೀಪದ ದಾಮಸ್ಕಟ್ಟೆಯಲ್ಲಿ ನಡೆಯುತ್ತಿದೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಇದು ಕಿನ್ನಿಕೋಳಿ ಸಮೀಪದ ದಾಮಸ್ಕಟ್ಟೆ ಕಿರೆಂ ರೆಮತಿ ಅಮ್ಮನವರ ಇಗರ್ಜಿ ಐಕಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಈ ಚರ್ಚ್ ಮಂಗಳೂರು ಡಯಾಸಿಸ್ನ ಪ್ರಾಚೀನ ಚರ್ಚ್ಗಳಲ್ಲಿ ಒಂದು. ಈ ಚರ್ಚ್ನಲ್ಲಿ ಪ್ರತಿ ವರ್ಷ ವಾರ್ಷಿಕ ಹಬ್ಬದ ದಿನ 3 ಪ್ರತಿಷ್ಠಿತ ಹಿಂದೂ ಮನೆತನದವರಿಗೆ ಬಾಳೆಹಣ್ಣು, ವೀಳ್ಯದೆಲೆ, ಅಡಿಕೆ ಕೊಟ್ಟು ವಿಶೇಷ ಗೌರವವನ್ನ ಸಲ್ಲಿಸಲಾಗುತ್ತದೆ. ದಾಮಸ್ಕಟ್ಟೆಯಲ್ಲಿರುವ ಕಿರೆಂ ರೆಮದಿ ಅಮ್ಮನವರ ಚರ್ಚ್ ಎಂದೇ ಪ್ರಸಿದ್ಧಿ ಹೊಂದಿರುವ ಈ ಚರ್ಚ್ ಸ್ಥಳೀಯ ಕ್ರೈಸ್ತರಿಂದ ನಿರ್ಮಾಣ ಆಗಿತ್ತು. ಕೆನರಾ ಕ್ರೈಸ್ತರ ಮೇಲೆ ದಾಳಿಯ ನಡೆದಾಗ 1784ರಲ್ಲಿ ಟಿಪ್ಪು ಸುಲ್ತಾನ್ ಕೆನರಾ ಕ್ರೈಸ್ತರ ಮೇಲೆ ದಾಳಿ ಮಾಡಿದ್ದ ಸಂದರ್ಭದಲ್ಲಿ ಕಿರೆಂ ಚರ್ಚ್ ಅನ್ನ ನಾಶಪಡಿಸಲು ಮುಂದಾಗಿದ್ದ. ಆಗ ಸ್ಥಳೀಯ ಬಂಟ ಸಮುದಾಯದ 3 ಮನೆತನಗಳಾದ ಐಕಳ ಬಾಬಾ, ತಾಳಿಪಾಡಿ ಗುತ್ತು ಹಾಗೂ ಎಳ್ಳಿಂಚೆ ಅಂಗಡಿ ಗುತ್ತು ಕುಟುಂಬದವರು ಟಿಪ್ಪು ಸೈನಿಕರನ್ನ ಹಿಮ್ಮೆಟ್ಟಿಸಿದ್ರು. ಈ ಸಂದರ್ಭ ಸಾವಿರಾರು ಕ್ರೈಸ್ತರನ್ನ ಶ್ರೀರಂಗಪಟ್ಟಣಕ್ಕೆ ಕರೆದೊಯ್ದು ಬಂಧನದಲ್ಲಿಟ್ಟಿದ್ದ. ಟಿಪ್ಪು ಸೆರೆಯಲ್ಲಿ ಕೊಂಡೊಯ್ಯುವ ಸಂದರ್ಭದಲ್ಲಿ ಕ್ರೈಸ್ತ ಸಲ್ಡಾನ ಕುಟುಂಬದ ಹುಡುಗನ ರಕ್ಷಣೆಗೋಸ್ಕರ ಬಂಟ ಮನೆತನದವರು ಆತನನ್ನ ತಮ್ಮ ಮನೆಯಲ್ಲಿ ಅಡಗಿಸಿಟ್ಟಿದ್ರು. ನಂತರ ತಮ್ಮ ಕುಟುಂಬದ ಸದಸ್ಯನಂತೆ ಕಿವಿಗೆ ಚಿನ್ನದ ಓಲೆಗಳನ್ನ ಹಾಕಿ ಶೆಟ್ಟಿ ಕುಟುಂಬದವನಂತೆ ಬಿಂಬಿಸಿದ್ರು. ಆನಂತರ ಹಲವಾರು ವರ್ಷಗಳ ಬಳಿಕ ಬಂಧನ ಮುಕ್ತಗೊಂಡು ಕ್ರೈಸ್ತ ಕುಟುಂಬದ ಸದಸ್ಯರು ಹಿಂತಿರುಗಿದಾಗ ಅವರಿಗೆ ಆ ಹುಡುಗನನ್ನ ಒಪ್ಪಿಸಲಾಯಿತು. ಈ ಕಾರಣದಿಂದ ಕಿರೆಂ ರೆಮದಿ ಚರ್ಚ್ನ ವಾರ್ಷಿಕ ಹಬ್ಬದಂದು ಪ್ರತಿ ವರ್ಷ ಈ 3 ಮನೆತನದವರಿಗೆ ಬಾಳೆಹಣ್ಣು, ಅಡಿಕೆ ಗೊನೆ, ವೀಳ್ಯದೆಲೆಯನ್ನ ನೀಡಿ ವಿಶೇಷ ಗೌರವವನ್ನ ನೀಡಲಾಗುತ್ತದೆ. 1784 ಇಸವಿ ಫೆಬ್ರವರಿ 24ರಂದು ನಮ್ಮ ಕ್ರೈಸ್ತ ಸಮುದಾಯದ ಮೇಲೆ ದಾಳಿಯಾದಾಗ ನಮ್ಮನ್ನು ರಕ್ಷಿಸಿದವರು ಈ ನಮ್ಮ ಸಹೋದರರ ಪೂರ್ವಜರು. ಅದರ ಸವಿ ನೆನಪನ್ನು ಮನಸ್ಸಿಗೆ ತಂದು ಉಪಕರಣ ಸ್ಮರಣೆಯಿಂದ ನಾವು ಈ ಬಾಳೆಗೊನೆಗಳನ್ನು ಹಾಗೂ ಇತರ ಎಲೆ ಅಡಿಕೆಗಳನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಅದರೊಟ್ಟಿಗೆ ನಾವು ಅವರಿಗೆ ಗಿಡಗಳನ್ನು ಕೊಟ್ಟಿದ್ದೇವೆ. ನಮ್ಮ ಪರಿಸರ ರಕ್ಷಣೆ ನಮ್ಮ ಹೊಣೆ ಎಂದು ನಾವು ಮನಗಂಡು ನಾವೆಲ್ಲರೂ ಒಟ್ಟುಗೂಡಿ ತಮಗೆ ಸಹಕಾರ ನೀಡಿದ ನೆನಪಿಗೋಸ್ಕರ ಪ್ರತಿ ವರ್ಷದಂತೆ ಈ ಬಾರಿಯೂ ರಕ್ಷಣೆ ಮಾಡಿದ 3 ಕುಟುಂಬಗಳಿಗೆ ಬುಧವಾರ ಬಾಳೆಗೊನೆ, ವೀಳ್ಯದೆಲೆ, ಅಡಿಕೆ ನೀಡಿ ಗೌರವಿಸಲಾಯಿತು. ಈ ಬಾರಿ ಪರಿಸರ ಜಾಗೃತಿಯನ್ನ ಮೂಡಿಸುವ ಸಲುವಾಗಿ ಬಾಳೆಗೊನೆಯ ಜೊತೆಗೆ 3 ಗಿಡಗಳನ್ನ ನೀಡಲಾಯಿತು. ಐಕಳ ಭಾವದ ಜಯಪಾಲ ಶೆಟ್ಟಿ, ತಾಳಿಪಾಡಿ ಗುತ್ತುವಿನ ದಿನೇಶ್ ಶೆಟ್ಟಿ, ಸುಕುಮಾರ್ ಶೆಟ್ಟಿ ಹಾಗೂ ಎಳಿಂಜೆ ಅಂಗಡಿ ಗುತ್ತು ಗುತ್ತಿನಾರ್ ಬಾಲಕೃಷ್ಣ ಶೆಟ್ಟಿ, ಶಂಭು ಶೆಟ್ಟಿ ಗೌರವ ಸ್ವೀಕರಿಸಿದ್ರು. ಮಂಗಳೂರು ಕೆಥೋಲಿಕ್ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಬಿಷಪ್ ರೆವರೆಂಡ್ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾನ ಮುಂದಾಳತ್ವದಲ್ಲಿ ದಾಮಸ್ಕಟ್ಟೆ ಕಿರೆಂ ಚರ್ಚ್ ಧರ್ಮಗುರುಗಳು ಫಾದರ್ ವಿಕ್ಟರ್ ಡಿಮೆಲ್ಲೋ, ಕಿರೆಂ ಚರ್ಚ್ ಸಹಾಯಕ ಧರ್ಮಗುರು ರೆವರೆಂಡ್ ಫಾದರ್ ಜಯಪ್ರಕಾಶ್, ಚರ್ಚ್ ಪಾಲನಾ ಮಂಡಳಿಯ ಉಪಾಧ್ಯಕ್ಷರಾದ ಬಟನ್ ಸಿಕ್ವೇರಾ, ಕಾರ್ಯದರ್ಶಿ ಅನಿತಾ ಡಿಸೋಜಾ, ಸಂತಾನ್ ಡಿಸೋಜಾ ಮತ್ತಿತರರು ಸಂಪ್ರದಾಯದಂತೆ ಗೌರವವನ್ನ ಸಲ್ಲಿಸಿದ್ರು. ಏನೇ ಆಗಲಿ, ಟಿಪ್ಪುವಿನ ದಾಳಿಯಿಂದ ರಕ್ಷಣೆಗೊಳಪಟ್ಟ ಕ್ರೈಸ್ತ ಸಮಾಜ ಈ ಸಂಪ್ರದಾಯವನ್ನ ಮುಂದುವರಿಸಿಕೊಂಡು ಬಂದಿರುವುದು ವಿಶೇಷವೇ ಸರಿ. ನಿಶಾಂತ್ ಶೆಟ್ಟಿ, ಕಿಲೆಂಜೂರ್, V4 News 24/7 ಮುಲ್ಕಿ.